ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KT ಲಾಗ್. ಸ್ನೇಹಿತರೆ, ಇವತ್ತು ಪ್ರೆಗ್ನೆನ್ಸಿಯ ಗುಣಲಕ್ಷಣಗಳ ಬಗ್ಗೆ ಮಾತಾಡ್ತೀನಿ. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರೋ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ಪೀರಿಯಡ್ಸ್ ಮಿಸ್ ಆಗುತ್ತೆ. ಪೀರಿಯಡ್ಸ್ ಮಿಸ್ ಆಗದೇ ಪ್ರೆಗ್ನೆನ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಪೀರಿಯಡ್ಸ್ ಮಿಸ್ ಆಗಿ ಒಂದು ವಾರ ಬಿಟ್ಟು ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿಸ್ಬೋದು. ಪ್ರೆಗ್ನೆನ್ಸಿ ಚೆಕ್ ಯೂರಿನ್ ಚೆಕ್ ಮಾಡಿದ ತಕ್ಷಣ ನಿಮಗೆ ನೆಗೆಟಿವ್ ಬಂದಿದೆ ಅಂದ ತಕ್ಷಣವೇ ನೀವು ಗಾಬರಿಗೆ ಒಳಗಾಗಬೇಡಿ, ಅಥವಾ ಮೆಡಿಕಲ್ಗೆ ಹೋಗ್ಬಿಟ್ಟು ಮಾತ್ರೆ ತಗೊಂಡು ಪ್ರೆಗ್ನೆನ್ಸಿನ ನೀವು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಯೂರಿನಲ್ಲಿ ಅಷ್ಟು ಬೇಗ ನಿಮಗೆ ಪ್ರೆಗ್ನೆನ್ಸಿ ಚೆಕ್ ಗೊತ್ತಾಗೋದಿಲ್ಲ, ಪ್ರೆಗ್ನೆನ್ಸಿ ಆಗಿದೆಯೋ ಇಲ್ವೋ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಪ್ರೆಗ್ನೆನ್ಸಿ ಚೆಕ್ ಒಂದು ವಾರ ಅಥವಾ 15 ದಿವಸ ಬಿಟ್ಟು ನೀವು ಮಾಡಿಸ್ಕೊಂಡ್ರೂ ನೆಗೆಟಿವ್ ಮತ್ತೆ ಬಂತು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ. ಡಾಕ್ಟರ್ ಹತ್ರ ಹೋದಾಗ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಬೀಟಾ HCG ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಹೌದೋ ಅಲ್ವೋ ಅಂತ. ಯೂರಿನಲ್ಲಿ ಪ್ರೆಗ್ನೆನ್ಸಿನ ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಮಾಡೋದಕ್ಕಾಗಲ್ಲ, ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ. ಇನ್ನು ಸೆಕೆಂಡ್ ಬಂದು ವಾಮಿಟಿಂಗ್ ಮತ್ತು ವಾಮಿಟಿಂಗ್ ಬರೋ ಹಾಗೆ ಆಗೋದು ಅದು ಸರ್ವೇ ಸಾಮಾನ್ಯ. ಕೆಲವೊಬ್ಬರಿಗೆ ವಾಮಿಟ್ ಮಾಡ್ಕೊಳ್ತಾರೆ, ಇನ್ನು ಕೆಲವರಿಗೆ ಬಾಯಲ್ಲೇ ಇದೆ, ಗಂಟ್ಲಲ್ಲೇ ಇದೆ ನೋವಾಗುತ್ತೆ. ಅದು ಸಾಮಾನ್ಯವಾಗಿ 4ನೇ ವಾರದಿಂದ 12 ಅಥವಾ 14 ವಾರ ತನಕನೂ ಇರುತ್ತೆ. ಇನ್ನು ಕೆಲವರಿಗೆ ವಾಮಿಟಿಂಗೇ ಆಗೋದಿಲ್ಲ. ಹಾಗಾದರೆ ನಾವು ಪ್ರೆಗ್ನೆನ್ಸ್ ಅಲ್ವಾ ಅಂತ ತಿಳ್ಕೊಬೇಡಿ. ಕೆಲವೊಬ್ಬರಿಗೆ ತುಂಬಾ ಪ್ರೆಗ್ನೆನ್ಸಿನಲ್ಲಿ ವಾಮಿಟಿಂಗ್ ತುಂಬಾ ಜಾಸ್ತಿ ಆಗುತ್ತೆ, ಅಥವಾ 14 ವಾರಕ್ಕಿಂತ ಜಾಸ್ತಿ ಆಗೋವರೆಗೆ ವಾಮಿಟಿಂಗ್ ಆಗ್ಬೋದು. ಹಾಸ್ಪಿಟಲ್ಗೆ ಕರ್ಕೊಂಡೋಗೋ ಸಂದರ್ಭ ಬರ್ಬೋದು. ವಾಮಿಟ್ ನಿಲ್ಲೋದಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಗಳಿವೆ. ಡಾಕ್ಟರ್ ಸಲಹೆ ಪಡೆದೇನೆ ನೀವು ಮಾತ್ರೆಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಟ್ಯಾಬ್ಲೆಟ್ಗಳಿವೆ, ಖಂಡಿತ ತಗೋಬೋದು. ಡಾಕ್ಟರ್ ಸಲಹೆ ಮೂಲಕವಾಗಿ ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಸುಸ್ತಾಗೋದು, ಮಲ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು, ಯಾವುದೇ ಕೆಲಸ ಮಾಡೋಕ್ಕಾಗೋದಿಲ್ಲ, ಎದ್ದು ಓಡಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಸುಸ್ತಾಗುತ್ತೆ. ಯಾಕೆ ಅಂದರೆ ನಮ್ಮಲ್ಲಿರೋ ಯೂಟ್ರಸ್ ದೊಡ್ಡದಾಗ್ತಾ ಇರುತ್ತೆ, ಹಾಗೆ ಮಗುಗೂ ಸಹ ಬಾಡಿನಲ್ಲಿ ರಕ್ತ ಸಪ್ಲೈ ಆಗ್ತಾ ಇರುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವ ಎಲ್ಲ ಆರ್ಗನ್ಸ್ಗಳು ದೊಡ್ಡದಾಗ್ತಾ ಇರುತ್ತೆ. ಅದಕ್ಕೆಲ್ಲ ಬ್ಲಡ್ ಸಪ್ಲೈ ಆಗೋದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಬ್ಲಡ್ ಜಾಸ್ತಿ ಪಂಪ್ ಆಗುತ್ತೆ. 6.5 ಲೀಟರ್ಸ್ ಪ್ರತಿ ಗರ್ಭಿಣಿ ದೇಹದಲ್ಲೂ 6.5 ಲೀಟರ್ ಬ್ಲಡ್ ಪಂಪ್ ಆಗುತ್ತೆ. ಹಾಗಾಗಿ ನಮಗೆ ಸುಸ್ತಾಗುತ್ತೆ. ಎಲ್ಲ ದೇಹದ ಪ್ರತಿಯೊಂದು ಭಾಗಗಳು ದೊಡ್ಡದಾಗ್ತಾ ಬರ್ತಾ ಇರುತ್ತಲ್ವ, ಹಾಗಾಗಿ ಸುಸ್ತಾಗೋದು ಸರ್ವೇ ಸಾಮಾನ್ಯ. ಹಾಗೆ ಕಣ್ಣೆಲ್ಲ ಮಂಜಾಗೋದು ಆ ಥರ ಎಲ್ಲ ಆದರೆ ಡಾಕ್ಟರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಮತ್ತೊಂದು ಏನಂದರೆ, ಎದೆಯಲ್ಲಿರೋ ಬ್ರೆಸ್ಟ್ ಎಲ್ಲ ದೊಡ್ಡದಾಗುತ್ತೆ ಪ್ರೆಗ್ನೆನ್ಸಿ ಆದಾಗ. ನಮ್ಮ ಎದೆಯ ತೊಟ್ಟುಗಳಿರುತ್ತಲ್ಲ ಆ ಭಾಗದಲ್ಲಿ ಪಿಂಪಲ್ ಥರ ಆಗುತ್ತೆ, ಬ್ಲ್ಯಾಕ್ ಇರೋ ಭಾಗದಲ್ಲೆಲ್ಲ ಪಿಂಪಲ್ ಥರ ಆಗುತ್ತೆ. ಅದು ಗರ್ಭಿಣಿಯರ ಲಕ್ಷಣಗಳು. ನಾವು ಪ್ರೆಗ್ನೆನ್ಸ್ ಆಗ್ತಾ ಇದ್ದೀವಿ, ನಾವು ಪ್ರೆಗ್ನೆಂಟ್ ಅಂತ ಅನ್ನೋದಕ್ಕೆ ತೋರಿಸ್ತಾ ಇರೋ ಒಂದು ಲಕ್ಷಣ ಅಂತ ತಿಳ್ಕೊಬೋದು. ಇನ್ನು ಕೆಳಗೆ ಹೊಟ್ಟೆ ಡೇಟ್ ಆದಾಗ ನಮಗೆ ನೋವು ಬರುತ್ತಲ್ಲ, ಅದೇ ಥರನೇ ನೋವು ಬರುತ್ತೆ. ಏಕೆಂದರೆ ಮಗುಗೆ ಬ್ಲಡ್ ಸಪ್ಲೈ ಆಗಬೇಕಲ್ವ, ಹಾಗಾಗಿ ಪೇಯ್ನ್ ಬರ್ತಾ ಇರುತ್ತೆ. ಪೀರಿಯಡ್ಸ್ ಆಗಿಬಿಡ್ತೀವಿನೋ ನಾವು ಅನ್ನೋ ಅಷ್ಟು ನೋವು ಬರುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ. ಹಾಗಾಗಿ ಕೆಳಗೆ ಹೊಟ್ಟೆ ನೋವು ಬರುತ್ತೆ. ಇನ್ನು ತುಂಬಾ ಕೋಪ ಬರುತ್ತೆ ಕೆಲವರಿಗೆ. ಅಂದರೆ ಯಾರು ಏನೇ ಮಾತಾಡಿದ್ರು ಕೋಪ, ಎಷ್ಟೇ ಒಂದು ಮೊಬೈಲ್ ನೋಡ್ತಾ ಇದ್ರು ಅದ್ರ ಮೇಲೂ ಕೋಪ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಆಗುತ್ತೆ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ತಲೆನೋವು ಬರುತ್ತೆ, ವಾಮಿಟಿಂಗ್ ಮಾಡ್ಬೇಕನ್ಸುತ್ತೆ. ವಾಮಿಟಿಂಗ್ ಮಾಡಿಲ್ಲ ಅಂದರೆ ಮೈ ನೋವು ಬರೋದು, ಆಮೇಲೆ ಮೈಯೆಲ್ಲ ಕಡ್ತಾ ಬರೋದು, ತಲೆನೇ ಎತ್ತೋಕ್ಕಾಗದೇ ಇರೋಷ್ಟು ಭಾರ, ಕೆಳಗಡೆ ಬೊಗ್ಗಕ್ಕಾಗೋದಿಲ್ಲ ಅಷ್ಟು ಭಾರ ಆಗುತ್ತೆ. ವಾಮಿಟಿಂಗ್ ಮಾಡಿದ ತಕ್ಷಣ ಆ ನೋವೆಲ್ಲ ಹೋಗುತ್ತೆ. ಇದು ಕೆಲವರಿಗೆ ಇರುವ ಸಾಮಾನ್ಯ ಲಕ್ಷಣಗಳು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ. ಒಂದು ದಿನದಲ್ಲಿ 20 ಸಲ, 15ರಿಂದ 20 ಸಲ ಯೂರಿನ್ ಪಾಸ್ ಮಾಡೋ ಹಾಗೆ ಆಗುತ್ತೆ. ಯಾಕೆ ಅಂದರೆ ನಮ್ಮ ದೇಹದಲ್ಲಿರುವ ಯೂರಿನ್ ಮೇಲೆ ನಮ್ಮ ಗರ್ಭ ಏನು ಭಾರ ಬಿಡುತ್ತೋ ಆವಾಗ ನಮ್ಮ ಅರ್ಧ ತುಂಬಿರುವ ಯೂರಿನ್ ಚೀಲದ ಮೇಲೆ ಭಾರ ಬಿದ್ದಾಗ ಪದೇ ಯೂರಿನ್ ಪಾಸ್ ಮಾಡೋ ಆಗುತ್ತೆ. ಹಾಗಾಗಿ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೊಟ್ಟೆ ಊದ್ಕೊಳ್ಳೋದು, ಎದೆ ಉರಿ ಬರೋದು, ಉಳಿತೆಗೆ ಬರೋದು, ಇದು ಸಹ ಪ್ರೆಗ್ನೆಂಟ್ ಇರೋರಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಬಾಡಿಲಿರೋ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಬಾಡಿನಲ್ಲಿರೋ ಮಗುಗೆ ಮತ್ತು ನಮ್ಮ ಎಲ್ಲ ಆರ್ಗನ್ಸ್ಗಳಿಗೂ ಬ್ಲಡ್ ಸಪ್ಲೈ ಆಗಬೇಕಲ್ವ, ಹಾಗಾಗಿ ಬ್ಲಡ್ ಏನು ಸಪ್ಲೈ ಆಗುತ್ತೋ ಆ ಪ್ರೆಷರ್ಗೆ ನಮ್ಮ ಬಾಡಿ ತುಂಬಾ ಬಿಸಿ ಆಗುತ್ತೆ, ಜ್ವರ ಬಂದ ಹಾಗಾಗುತ್ತೆ. ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಬಾಡಿ ಟೆಂಪ್ರೇಚರ್ ತುಂಬಾ ಜಾಸ್ತಿ ಆಗುತ್ತೆ. ಈ ಎಲ್ಲ ಲಕ್ಷಣಗಳು ಗರ್ಭಿಣಿಯರ ಗುಣಲಕ್ಷಣಗಳಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.